ವಿಶೇಷ ವಿನ್ಯಾಸದ ಚಿನ್ನ ಹಾಗೂ ವಜ್ರದ ಆಭರಣಗಳಿಗೆ ಹೆಸರುವಾಸಿಯಾಗಿರುವ ಮುಂಬೈನ ಟಿಡಿಎಫ್ ಡೈಮಂಡ್ ಫ್ಯಾಕ್ಟರಿ ಮಂಗಳೂರಿನ ಪಳ್ನೀರ್ನಲ್ಲಿ ಆದಿತ್ಯವಾರ ಉದ್ಘಾಟನೆಗೊಂಡಿತು. ನಗರದ ಪಳ್ನೀರ್ ರಸ್ತೆಯ ಅತೇನಾ ಆಸ್ಪತ್ರೆಯ ಮುಂಭಾಗದ ಮಾರ್ಸ್ ಚೇಂಬರ್ಸ್ನಲ್ಲಿ ನೂತನ ಮಳಿಗೆಗೆ ಟಿಡಿಎಫ್ನ ನಿರ್ದೇಶಕ ಪ್ರಸನ್ನ ಶೆಟ್ಟಿಯವರ ಮಾತೃಶ್ರೀ ಪ್ರೇಮಾವತಿ ಶೆಟ್ಟಿಯವರು ರಿಬ್ಬನ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು. ಬಳಿಕ ಟಿಡಿಎಫ್ ನಿರ್ದೇಶಕ ಪ್ರಸನ್ನ ಶೆಟ್ಟಿ, ಗೌತಮ್ ಸಿಂಘ್ವಿ, ಸುಧಾ ಶೆಟ್ಟಿ, ವಿರಾಜ್ ಹೆಗ್ಡೆಯವರು ತಮ್ಮ ಕುಟುಂಬದವರ ಜೊತೆ ಸೇರಿ ದೀಪ ಬೆಳಗಿಸಿದ್ರು. ಇದೇ ವೇಳೆ ಬಂಟರಯಾನಿ ನಾಡವರ ಮಾತೃ ಸಂಘದ ಅಧ್ಯಕ್ಷ ಅಜಿತ್ ಕುಮಾರ್ ರೈ ಮಾಲಾಡಿಯವರು ಮಾತನಾಡಿ ಟಿಡಿಎಫ್ ಡೈಮಂಡ್ ಫ್ಯಾಕ್ಟರಿಗೆ ಶುಭ ಹಾರೈಸಿದ್ರು. ಮಕರ ಸಂಕ್ರಮಣ ದಿನ ಇದು ದಿನ ಬೆಳೆಯಬಹುದು. ನಮ್ಮ ಊರಿಗೂ ಮಲ್ಲ ಪುದರ ಗಣಪನ ಸಂಸ್ಥೆ ಹಾರೈಸುವುದು ದೇವರು ಮಾತೆಗಳ ಉದ್ಘಾಟನಾ ಸಮಾರಂಭದ ಅಂಗವಾಗಿ ವಜ್ರಾಭರಣಗಳ ಮೇಲೆ ಶೂನ್ಯ ತಯಾರಿಕಾ ವೆಚ್ಚ ಅಂದರೆ 2 ಲಕ್ಷ ರೂಪಾಯಿಗಿಂತ ಅಧಿಕ ಮೌಲ್ಯದ ಖರೀದಿಯ ಜೊತೆಗೆ ಚಿನ್ನಾಭರಣಗಳ ಮೇಲೆ ಶೇಕಡಾ 25% ತಯಾರಿಕಾ ವೆಚ್ಚದಲ್ಲಿ ಕಡಿತ ಸೌಲಭ್ಯವನ್ನು ಗ್ರಾಹಕರಿಗೆ ನೀಡಲಾಗುತ್ತಿದೆ ಎಂದು ಮುಖ್ಯಸ್ಥರು ತಿಳಿಸಿದ್ದಾರೆ. ನಾಗರಾಜ್, ವಿ4 ನ್ಯೂಸ್ 24/7 ಮಂಗಳೂರು.